ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಪ್ರತಿನಿತ್ಯ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ. ಇವತ್ತು ಕೂಡ ವಿಭಿನ್ನ ರೀತಿಯಾದಂಥ ಖಾದ್ಯ, ಎಲ್ಲಿಯ ಖಾದ್ಯ ನಾನು ಕೂಡ ಕಾಯ್ತಾ ಇದ್ದೀನಿ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಅಥವಾ ನಮ್ಮ ದಕ್ಷಿಣ ಕನ್ನಡದ ಅಡುಗೆಗಳನ್ನು ಹೇಳ್ಕೊಡ್ತಾರೆ. ಬನ್ನಿ ಕೇಳೋಣ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಸರೋಜಿನಿಯವರಿಂದ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ. ಸೊ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಿ ಅಂತ ಹೇಳಿದರೆ ಏನಾದರೂ ಸ್ಪೆಷಲ್ ತಯಾರಾಗೇ ಆಗುತ್ತೆ ನಮ್ಮ ಅಡುಗೆ ಮನೆಯಲ್ಲಿ. ಸೊ ಇವತ್ತೇನು ಸ್ಪೆಷಲ್ ತಯಾರಾಗುತ್ತೆ? ಏನು ತಯಾರಿಸ್ತಾ ಇದ್ದೀರಿ? ಕಾಯಿ ಸುಕ್ಕಿನ ಉಂಡೆ ಅಂತೇಳಿ. ಕಾಯಿ ಸುಕ್ಕಿನ ಉಂಡೆ. ಸುಕ್ಕಿನ ಉಂಡೆ ಅಥವಾ ಅದು ಸ್ವೀಟ್ ಅಲ್ವಾ? ಸ್ವೀಟ್. ಕಾಯಿ ಹಾಕೊಂಡು ಮಾಡ್ತಾ ಇದ್ದೀರಿ. ಸೊ ಯಾವುದಾದ್ರೂ ಹಬ್ಬ ಹರಿದಿನಕ್ಕೆ ಮಾಡ್ತಾರೆ ಇದನ್ನ? ಹೇಗೆ ಹೇಳಿ ಮಾಡ್ತಾರೆ. ಯಾವ ಹಬ್ಬಕ್ಕೆ? ದೀಪಾವಳಿಗೆ ಎಲ್ಲ ಮಾಡ್ತಾರೆ. ದೀಪಾವಳಿ ಆಯ್ತು, ಈಗ ಯಾವ ಬೇಕಾದ್ರೂ ದೀಪಾವಳಿ ಮಾಡ್ಕೊಳ್ಳಿ ಅಂತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಫಸ್ಟ್ ಡನ್. ಹೇಗೆ? ಫಸ್ಟಿಗೆ ಅಕ್ಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋದು. ಗ್ರೈಂಡ್ ಮಾಡ್ಕೊಳ್ಬೇಕಾ? ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು. ಸೊ ಇಷ್ಟನ್ನು ರುಬ್ಕೊಳ್ಳೋದು. ಅಕ್ಕಿ, ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀರಿ. ಸೊ ನುಣ್ಣಗೆ ರುಬ್ಕೊಳ್ಳೋದಲ್ಲ? ನುಣ್ಣಗೆ. ಸೊ ಇದು ಎಷ್ಟು ತೆಳು ಮಾಡ್ಕೊಳ್ಬೇಕು ಇದನ್ನು? ಸ್ವಲ್ಪ ಅದ ಮೀಡಿಯಮ್ ಟೈಪ್ ಅದು. ಹಾಂ, ತೀರಾ ತೆಳುನೂ ಅಲ್ಲ, ಗಟ್ಟಿನೂ ಅಲ್ಲ. ಅದ ಈ ನಮ್ಮ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಳ್ತೀವಿ ಅಷ್ಟು ಬೇಕಾಗತ್ತಾ? ಹಾಂ, ದೋಸೆ ಹಿಟ್ಟು ಸ್ವಲ್ಪ ತೆಳು, ಅದಕ್ಕಿಂತ ತೆಳು ದಪ್ಪ. ಸ್ವಲ್ಪ ದಪ್ಪ. ತೆಳುನ ದಪ್ಪನ? ಕರೆಕ್ಟ್ ಹೇಳಿ. ನೀರು ದೋಸೆಗೆ ನಾವು ತೆಳು ಮಾಡ್ತೇವಲ್ಲ, ಅದಕ್ಕೆ ಸ್ವಲ್ಪ ದಪ್ಪ. ಇನ್ನು ಸ್ವಲ್ಪ ಎಳ್ಳನ್ನು ಸ್ವಲ್ಪ ಹುರಿಬೇಕು. ಸ್ವಲ್ಪ ಎಳ್ಳನ್ನು ಹುರ್ಕೊಳ್ಬೇಕಾ? ಸ್ವಲ್ಪ. ಸೊ ಇದು ಸಿಡಿಯೋವರೆಗೂ ಹುರ್ಕೊಳ್ಬೇಕಾ? ಸರೋಜಿನಿ ಅವರು ಎಲ್ಲಿಂದ? ನಾನು ಕಿನ್ನಿಗೋಳಿ, ಉಡುಪಿ, ಒಡೆಪಾಡಿಯಿಂದ. ಇಲ್ಲಿ ಕಿನ್ನಿಗೋಳಿ, ಉಡೆಪಾಡಿ. ಈ ಕಡೆ ಕಟೀಲ್ ಸೈಡಾ? ಕಟೀಲ್ ಸೈಡ್. ಹುರಿದು ಅದಕ್ಕೆ ತಗೊಳ್ಳುವ. ತೆಗೆಯೋದಾ? ಸಾಕ ಇದು ಹುರಿದಿದ್ದು? ಸಾಕು. ಸರಿ, ಹಾಕೊಳ್ಳೋಣ. ತಗೊಳ್ಳಿ. ಇನ್ನು ಆಮೇಲೆ ಬೆಲ್ಲ ಹಾಕೋದು, ಸ್ವಲ್ಪ ನೀರು. ಸಾಕಾಗುತ್ತಾ? ಅಷ್ಟೇನೆ? ಸ್ವಲ್ಪ ಸಾಕು. ಹಾಕ್ಬೇಕಾ? ಸಾಕು. ಅಂದರೆ ಬೆಲ್ಲ ನೀರಾಗುತ್ತೆ. ಹಾಂ. ಸೊ ಅದು ಗಟ್ಟಿನೇ ಇರಬೇಕು. ಬರೀ ಬೆಲ್ಲ ಮಾತ್ರ, ಅದು ತೆಳುವಾಗುವಷ್ಟು ಹೊತ್ತು ಮಾತ್ರ ಅದನ್ನು. ಪಾಕ ಥರ ಏನು ಮಾಡ್ಕೊಳ್ಳೋ ಹಾಗೆ? ಪಾಕ ಥರ ಏನು ಮಾಡೋಕ್ಕಾಗಲ್ಲ. ಈಗ ತೆಂಗಿನ ತುರಿ ಹಾಕ. ತೆಂಗಿನ ತುರಿ ಇದಕ್ಕೆ ಹಾಕೊಳ್ಳೋದು? ಹಾಂ, ಇದಕ್ಕೆ.
ಎಳ್ಳನ್ನು ಹಾಕುವ. ಸೊ ಹುರಿದ ಎಳ್ಳನ್ನು ಕೂಡ ಅದಕ್ಕೆ ಹಾಕೊಳ್ಳೋದು. ಸ್ವಲ್ಪ ಫ್ಲೇವರ್ಗೆ ಇದು ಏಲಕ್ಕಿ ಪುಡಿ. ಸೊ ಇದು ಏನು ತೆಳು ಮಾಡೋ ಹಾಗಿಲ್ಲ, ಗಟ್ಟಿಯಾಗೇ ಬರಬೇಕಿದು. ಗಟ್ಟಿಯಾಗಿ ಬರಬೇಕು, ಉಂಡೆ ಮಾಡಬೇಕಲ್ಲ. ಹಾಂ ಹಾಂ ಹಾಂ. ಸೊ ಡಿಶ್ ಹೆಸ್ರು ಏನು ಹೇಳಿದ್ರಿ? ಕಾಯಿ ಸುಕ್ಕಿನ ಉಂಡೆ. ಕಾಯಿ ಸುಕ್ಕಿನ ಉಂಡೆ. ಸಾಕಾಯ್ತು. ಅದು ಹೇಗೆ ಮುದ್ದೆ ಬರೋರು ಇದನ್ನು ಬೇಯಿಸ್ಕೊಳ್ಬೇಕು, ಹೇಗೆ ಮುದ್ದೆ ಮಾಡಬೇಕು. ಸೊ ಇದಾಯಿತು ಅಲ್ಲ? ಸೊ ಇನ್ನು ಇದು ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಳ್ಬೇಕಾಗತ್ತೆ. ಓಕೆ. ಸೊ ಇನ್ನೊಂದಕ್ಕೆ ಹಾಕೊಳ್ಳೋಣ. ಹಾಕಿ ಬೌಲ್ ಇಟ್ಕೊಳ್ಳಿ, ತಗೊಳ್ಳಿ. ಸೊ ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಉಂಡೆ ಕಟ್ಕೊಳಕ್ಕಾಗೋದು. ಇಲ್ದಿದ್ರೆ ಅದು ಆದರೆ ಬೆಲ್ಲ ಬೇರೆ, ಅದರ ಪಾಕ ಬಿಸಿ ಇರೋದು ಗೊತ್ತಾಗೋದಿಲ್ಲ. ಸೊ ಇದು ದೀಪಾವಳಿ ಹಬ್ಬಕ್ಕೆ ಮಾಡ್ತಾರೆ ಅಂತ? ಎಲ್ಲ ಹಬ್ಬಕ್ಕೂ ಮಾಡ್ತಾರೆ, ಮತ್ತೆ ಯಾವಾಗಲೂ ಬೇಕಾದ್ರೂ ಮಾಡ್ತಾರೆ. ಅದು ಈಗಂತೂ ಅಂದರೆ ಮೊದಲೆಲ್ಲ ಆದರೆ ಇಂಥದ್ದೇ ಹಬ್ಬಕ್ಕೆ ಅಂತೆಲ್ಲ ಮಾಡ್ತಾ ಇದ್ರು. ಈಗ ಯಾವ ಬೇಕಾದರೂ ಮಾನೋತೋ ಹರ್ ದಿನ್ ತ್ಯೋಹಾರ್ ಅಂತ ಒಂದು ಗಾದೆ ಮಾತಿದೆ ಹಿಂದಿಯಲ್ಲಿ. ಸೊ ಹಾಗಾಗಿ ನೀವು ಮನಸ್ಸು ಮಾಡಿದ್ರೆ ಪ್ರತಿದಿನವೂ ನಿಮಗೆ ಹಬ್ಬವೇ ಅಲ್ವಾ? ಹಾಗೆ ಸೊ ಯಾವಾಗ ಮನಸ್ಸಾಯಿತು ಇವತ್ತು ಸ್ವೀಟ್ ತಿನ್ನಬೇಕು, ಸೊ ಅವತ್ತೇ ದೀಪಾವಳಿ ಅಲ್ವಾ? ಎಸ್. ಸೊ ಮನಸ್ಸು ಯಾವಾಗಲೂ ಸಂತೋಷವಾಗಿದ್ದರೆ ಯಾವಾಗಲೂ ನಮಗೆ ಹಬ್ಬವೇ ಅಲ್ವಾ? ಇದು ತಣ್ಣಗಾಗೋ ಹೊತ್ತಿಗೆ ನಾವು ಎಣ್ಣೆ ಕಾಯಿಸ್ಲಿಕ್ಕೆ ಇಡುವ. ಸೊ ಆಮೇಲೆ ಡೀಪ್ ಫ್ರೈ ಅಲ್ಲ? ಹಾಂ. ಸೊ ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತೀವಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಹೇಳಿ? ಇದು ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್, ಆ್ಯಂಡ್ ಇದರಲ್ಲಿ ವಿಟಮಿನ್ ಎ, ಡಿ ಆ್ಯಂಡ್ ಇ ಎನ್ರಿಚ್ಡ್ ಆಯಿಲ್ ಇದು. ಸೊ ಹಾಗಾಗಿ ಯಾವುದೇ ವಯಸ್ಸಿನವರು ಕೂಡ ಏನೇ ನೀವು ಡೀಪ್ ಫ್ರೈ ಮಾಡಿ ತಿನ್ನಿ, ಸೊ ಹೆಲ್ದಿಯಾಗಿರುತ್ತೆ. ಸೊ ಆರಾಮ್ಸೆ ಸೇವಿಸ್ಕೊಳ್ಬೋದು. ಮನೆ ಮಂದಿಗೆಲ್ಲ ಎಷ್ಟು ಬೇಕಾದರೂ ನೀವು ಡೀಪ್ ಫ್ರೈಡ್ ಐಟಮ್ ಮಾಡಿ ಕೊಡ್ಬೋದು. ಈಗ ನಾವು ಉಂಡೆ ಕಟ್ಟೋಣ. ಉಂಡೆ ಕಟ್ಟಬೇಕಾದ್ರೆ ನೀರು ಬಿಸಿ ಇದ್ದರೆ ಸ್ವಲ್ಪ ಕೈಗೆ ತಣ್ಣಗೆ ಮಾಡ್ಕೊಳ್ಳೋದು, ತಣ್ಣಗೆ ಮಾಡಿ ಉಂಡೆ ಕಟ್ಟೋಣ. ಸರಿ. ಚಿಕ್ಕ ಚಿಕ್ಕ ಉಂಡೆ ಮಾಡಬೇಕು. ಎಣ್ಣೆ ಕೂಡ ಕಾದಿದೆ, ಹಾಕೊಳ್ಳೋದಾ? ಎಸ್. ಹಾಕಿ ಇದನ್ನು ಹೀಗೆ ಮುಳುಗಿಸಿ ಲೈಟ್ ಗೋಲ್ಡನ್ ಬ್ರೌನ್ ಬಂದ್ರೆ ಆಯ್ತು ಎಲ್ಲ ಕಡೆ. ತೆಗಿಯೋದಾ? ಹಾಂ, ತೆಗಿ. ತಗೋ. ಈಗ ರೆಡಿಯಾಗಿದೆ ಕಾಯಿ ಸುಕ್ಕಿನ ಉಂಡೆ. ಟೇಸ್ಟ್ ಮಾಡಿ ನೋಡಿ. ಬಿಸಿ ಬಿಸಿಯಾದ ಕಾಯಿ ಸುಕ್ಕಿನ ಉಂಡೆ.
ಸೊ ಬಿಸಿ ಇರುವಾಗ ನಾನಂತೂ ರಿಸ್ಕ್ ತಗೊಳ್ಳೋದೇ ಇಲ್ಲ. ಸ್ವಲ್ಪ ತಣ್ಣಗಾಗಬೇಕು ಅಲ್ವಾ? ಸೊ ಇದೆಲ್ಲ ಮೇಲೆ ಹಾಗೆ ತಣ್ಣಗಾಗಿರುತ್ತೆ, ಒಳಗೆ ಅಷ್ಟೇ ಬಿಸಿ ಇರುತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಕಾಯಿ ಸುಕ್ಕಿನ ಉಂಡೆ, ಸ್ವೀಟ್ ಡಿಶ್. ಸೊ ಜಟ್ಪಟ್ ಅಂತಲೂ ಮಾಡ್ಬೋದು, ಗೆಸ್ಟ್ ಎಲ್ಲ ಬರುವಾಗ ರೆಡಿ ಮಾಡಿ ಇಟ್ಕೊಂಡ್ರೆ ಹಾಗೇ ಬಡಿಸ್ಬೋದು, ಅಥವಾ ಹಬ್ಬ ಹರಿದಿನಗಳಲ್ಲಿ ದೇವರಿಗೂ ಕೂಡ ಇಡೋದಕ್ಕೆ ಆಗುತ್ತೆ. ಹಾಗೆಯೇ ಬಂದಂಥ ಅತಿಥಿಗಳಿಗೆ ಕೂಡ ಬಡಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕಾಯಿ ಸುಕ್ಕಿನುಂಡೆ ತಯಾರಿಸುವ ವಿಧಾನ: ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಿಳಿ ಎಳ್ಳನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಬೆಲ್ಲಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕರಗಿಸಿ ತೆಂಗಿನ ತುರಿ, ಎಳ್ಳು, ಏಲಕ್ಕಿ ಪುಡಿ ಹಾಕಿ ಒಂದು ಮುದ್ದೆ ಬರುವವರೆಗೂ ಮಗುಚಿ ಬೇಯಿಸಿ. ತಣ್ಣಗಾದ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಹಿಟ್ಟಿನಲ್ಲಿ ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಕಾಯಿ ಸುಕ್ಕಿನುಂಡೆ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದಂಥ ಕಾಯಿ ಸುಕ್ಕಿನ ಉಂಡೆ ರೆಡಿಯಾಗಿದೆ. ಸೊ ಅದು ಆ ಕಡೆ ರೆಸ್ಟ್ ಆಗ್ತಾ ಇರುತ್ತೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ಫಸ್ಟಿಗೆ ನಾವು ತೆಳು ಹಾಲನ್ನೇ ಉಪಯೋಗಿಸ್ತೀವಿ, ನಂತರ ದಪ್ಪ ಹಾಲು ಹಾಕಿ. ಅದರ ಒಂದು ಟೇಸ್ಟೇ ಬೇರೆ, ಎಲ್ಲ ರಿಚ್, ಅದು ರಿಚ್ ಕ್ರೀಮ್ ಅಂತ ಹೇಳ್ತಾರೆ. ಸೊ ನಾವು ಹೊರಗಡೆಯಿಂದ ಏನಾದರೂ ತರೋದಾದರೆ ರಿಚ್ ಕ್ರೀಮ್ ಅಂತ. ಸೊ ಇದನ್ನೇ ಗಟ್ಟಿ ಹಾಲನ್ನೇ ಹಾಕೊಂಡ್ರೆ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಸ್ವೀಟ್ ಡಿಶ್ ಅಂದರೆ ಇಷ್ಟ ತುಂಬ ಅಂತ ಹೇಳಿದ್ರಿ. ಬೇರೆ ಏನೆಲ್ಲ ಸ್ವೀಟ್ ಡಿಶಸ್ ಇಷ್ಟ ಆಗುತ್ತೆ? ಯಾವಾಗಲೂ ಮಾಡೋದು ಯಾವಾಗಲೂ ಇದೆರಡಂತೂ ಗೊತ್ತಾಯಿತು ನನಗೆ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತುರ್ದಾಲ್ ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಒಂದಂತೂ ಕಾಯಿ ಸುಕ್ಕಿನ ಉಂಡೆ ನನ್ನ ಎದುರಲ್ಲಿ ರೆಡಿಯಾಗಿದೆ, ರೆಸ್ಟ್ ಆಗಿದೆ. ಸೊ ಟೇಸ್ಟ್ ನೋಡೇ ಬಿಡ್ತೀನಿ. ಎಸ್, ಕ್ರಿಸ್ಪಿಯರ್ ಔಟ್ಸೈಡ್, ಒಳಗೆ ಸಾಫ್ಟಾಗಿದೆ. ನೈಸ್, ತುಂಬ ಚೆನ್ನಾಗಿದೆ. ಟೇಸ್ಟ್ ನೋಡಿ ಮೇಡಮ್, ತಗೊಳ್ಳಿ ಹೇಗಾಗಿದೆ ಹೇಳಿ. ಚೆನ್ನಾಗಿದೆ ಅಲ್ಲ? ವೆರಿ ನೈಸ್. ಇದಂತೂ ಸೂಪರ್ ಆಯಿತು. ಸೊ ನೆಕ್ಸ್ಟಿಗೆ ಏನು ರೆಸಿಪಿ? ನೆಕ್ಸ್ಟಿಗೆ ನೀರು ದೋಸೆ, ಖೀರ್. ಎಲ್ಲ ಸ್ವೀಟೇನಾ? ಇದು ಫುಲ್ ಸ್ವೀಟೇ. ಡನ್. ಸೊ ಸ್ವೀಟ್ ಅಂದರೆ ಇಷ್ಟನಾ ನಿಮಗೆ? ಇಷ್ಟನೇ. ಇಷ್ಟ, ಅದಕ್ಕೆ ಎಲ್ಲ ಸ್ವೀಟ್. ಬೇಟೆ ಇಷ್ಟ ಮಾಡೋದು. ಸೊ ನನಗೆ ಎರಡೂ ಇಷ್ಟ, ಖಾರ ಮತ್ತು ಸ್ವೀಟ್. ಯಾವುದು ಅಂತ ಜಾಸ್ತಿ, ಯಾವುದು ಕಮ್ಮಿ ಅಂತ ಇಲ್ಲ. ಓಕೆ, ಸೊ ಇವತ್ತೆರಡು ಸ್ವೀಟ್ ಆಯಿತು. ಡನ್. ಈಗ ನೆಕ್ಸ್ಟ್ ರೆಸಿಪಿ ಶುರು ಮಾಡೋಣ. ಸೊ ನೀರು ದೋಸೆಯ ಖೀರ್ ಪಾಯಸ. ಫಸ್ಟ್ ಹೇಗೆ? ಫಸ್ಟಿಗೆ ತೆಂಗಿನ ಹಾಲು ತೆಗೆಯೋಣ. ತೆಂಗಿನ ಹಾಲು ತಕ್ಕೊಳ್ಬೇಕು. ಓಕೆ, ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ, ಆಮೇಲೆ ಆರಾಮ್ಸೆ ತಿನ್ನೋಣ. ಸೊ ಕಾಯಿ ಹಾಲು ತಕ್ಕೊಳ್ಳೋದು. 2 ಕಪ್. ಸೊ ನೀರು ದೋಸೆ ಹಾಗೇ ಇದ್ದರೆ ಉಳಿದಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ರೋಲ್ ಮಾಡ್ಕೊಂಡು ತಿನ್ನೋದಕ್ಕೆ. ನೀವು ಅದನ್ನು ಪಾಯಸಕ್ಕೆ ಬೇರೆ ಹಾಕ್ತಾಯಿದ್ದೀರಿ. ತಗೊಳ್ಳಿ. ಈ ರೊಟ್ಟಿ ಪಾಯಸ ಅಂತ ಹೇಳ್ತಾರಲ್ಲ, ಇದೇನಾ ಹೇಗೆ? ಅದು ಬೇರೆ ಟೈಪ್. ಅದು ಬೇರೆ ಟೈಪ್ ಅಲ್ವಾ? ಅದು ಬೇರೆ ಟೈಪ್. ಇದು ನೀರು ದೋಸೆ ರೆಡಿ ಮಾಡಿ ಇಟ್ಕೊಂಡೇ ಮಾಡ್ಕೊಳ್ಳುವಂಥದ್ದು. ಹೌದು. ಸೊ ನೀರು ಹಾಕೊಳ್ಳೋದಾ? ಈ ಪಾಯಸ ಎಲ್ಲ ಮಾಡುವಾಗ ಒಂದು ದಪ್ಪ ಗಟ್ಟಿ ಹಾಲು, ಅದರ ನಂತರ ತೆಳು ಹಾಲು, ಈ ಎರಡು ಹಾಲನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ. ಹೌದು. ಫಸ್ಟಿಗೆ ನಾವು ತೆಳು ಹಾಲನ್ನೇ ಉಪಯೋಗಿಸ್ತೀವಿ, ನಂತರ ದಪ್ಪ ಹಾಲು ಹಾಕಿ. ಅದರ ಒಂದು ಟೇಸ್ಟೇ ಬೇರೆ, ಎಲ್ಲ ರಿಚ್, ಅದು
ರಿಚ್ ಕ್ರೀಮ್ ಅಂತ ಹೇಳ್ತಾರೆ. ಸೊ ನಾವು ಹೊರಗಡೆಯಿಂದ ಏನಾದರೂ ತರೋದಾದ್ರೆ ರಿಚ್ ಕ್ರೀಮ್ ಅಂತ. ಸೊ ಇದನ್ನೇ ಗಟ್ಟಿ ಹಾಲನ್ನೇ ಹಾಕೊಂಡ್ರೆ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಸೊ ಮತ್ತೆ ಪುನಃ ಅದನ್ನು ರುಬ್ಕೊಳ್ಳೋದಾ? ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಓಕೆ, ಸ್ವಲ್ಪ ನೀರು ಹಾಕ್ಕೊಳ್ಬೇಕಾ? ಸ್ವಲ್ಪ ಸಾಕು. ಸೊ ಇದಕ್ಕೆ ಸ್ವಲ್ಪ ನೀರು ಹೆಚ್ಚಿಗೆ ಆದರೂ ತೊಂದರೆ ಇಲ್ಲ. ಸೊ ಗಟ್ಟಿ ಹಾಲು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಬಾಣಲೆ ತಗೊಳ್ಳಿ. ಸೊ ಫಸ್ಟ್ ತೆಳು ಹಾಲನ್ನು ಕುದಿಸ್ಕೊಳ್ಳೋದು. ಬಿಸಿ ಆದ ನಂತರ ಬೆಲ್ಲ ಹಾಕೊಳ್ಳೋದು. ಓಕೆ, ಇದು ಕುದಿ ಬಂದ ನಂತರ ಬೆಲ್ಲ ಹಾಕೊಳ್ಳೋಣ. ಈಗ ಕುದಿ ಬರ್ತಾ ಇದೆ. ಸ್ವಲ್ಪ ಆಗಲಿ, ಸ್ವಲ್ಪ ಇನ್ನೂ ಕುದಿ ಬರಬೇಕು. ಸ್ವಲ್ಪ ಆಗಲಿ. ಸೊ ಪೂರ್ತಿ ಕುದಿದ ನಂತರ ಇದನ್ನು ಬೆಲ್ಲವನ್ನು ಹಾಕ್ಕೊಳ್ಳೋದು. ಪೂರ್ತಿ ಅದು ಹೆಚ್ಚು ಕುದ್ರೆ ಅದು ಒಡೆಯುತ್ತಲ್ಲ ಹಾಲು. ಸ್ವೀಟ್ ಡಿಶ್ ಅಂದರೆ ಇಷ್ಟ ತುಂಬ ಅಂತ ಹೇಳಿದ್ರಿ. ಬೇರೆ ಏನೆಲ್ಲ ಸ್ವೀಟ್ ಡಿಶಸ್ ಇಷ್ಟ ಆಗುತ್ತೆ? ಯಾವಾಗಲೂ ಮಾಡೋದು? ಇದೆರಡಂತೂ ಗೊತ್ತಾಯಿತು ನನಗೆ. ನೀರು ದೋಸೆ ಮಾಡಿದ ದಿವಸ ಅವತ್ತು ಪಾಯಸ ರೆಡಿಯಾಗಿರುತ್ತೆ ಅಂತ ಈಗ ಗೊತ್ತಾಯಿತು. ಸೊ ಆಗ ಇದು ಯಾವುದು ನೊಚ್ಚಿನುಂಡೆ, ಸುಕ್ಕಿನುಂಡೆ ನೋಡಿ. ಸೊ ಸೂಪರಾಗಿತ್ತು. ಎಸ್, ಇದೆರಡಾಯಿತು. ಆಮೇಲೆ ಬೇರೆ ಯಾವುದೆಲ್ಲ ಮಾಡ್ತೀರಿ? ಮಾಡ್ತೇನೆ, ಯಾವುದಾದ್ರೂ ಅದೇ ಇದಂತಲ್ಲ, ಎಲ್ಲಾದರೂ ಮತ್ತೆ ಡಿಶ್ ಮಾಡ್ತೀನಿ ಎಲ್ಲ. ಸೊ ಅಕ್ಕಪಕ್ಕದವ್ರು ಏನಾದರೂ ಒಂದು ಹೊಸ ಡಿಶ್ ಹೇಳಿದ್ರು ಅದನ್ನು ಮಾಡ್ತೀರಿ. ಸೊ ಹೆಚ್ಚಾಗಿ ಏನು ಹೇಳಿದ್ರು ಫಸ್ಟ್ ಟ್ರಯಲ್ ಸ್ವೀಟ್ ಡಿಶ್ಶಾ? ಈಗ ನೀರು ದೋಸೆಯನ್ನು ತುಂಡು ಮಾಡಿ ಹಾಕ್ಕೊಳ್ಳೋದು. ಸೊ ನಮ್ಮ ದಕ್ಷಿಣ ಕನ್ನಡದ ಸ್ಪೆಷಾಲಿಟಿ ಅಂತ ಹೇಳಿದರೆ ನೀರು ದೋಸೆ. ಫಸ್ಟ್ ಯಾರು ಏನು ಹೇಳಿದ್ರು ಹೇಳ್ತಾರೆ, ಹಾಂ ಮಂಗಳೂರ್ದು ನೀರು ದೋಸೆ ತಿಂದಿದ್ದೀರಾ ಅಂತ ಫಸ್ಟ್. ಸೊ ಇದು ನೋಡಿ ಎಷ್ಟು ವರ್ಸಟೈಲ್. ನೀವು ಚಟ್ನಿಗೆ ತಿನ್ನಿ ಅಥವಾ ಚಿಕನ್ ಗ್ರೇವಿ ಜೊತೆಗೂ ಚೆನ್ನಾಗಿರುತ್ತೆ, ಫಿಶ್ ಗ್ರೇವಿ ಜೊತೆಗೂ ಚೆನ್ನಾಗಿರುತ್ತೆ. ಈಗ ನೋಡಿದ್ರೆ ಪಾಯಸಕ್ಕೂ ಇದು ಸಿದ್ಧ. ಸೊ ಇದು ಬಹುಶಃ ಈ ನಾವು ರೊಟ್ಟಿ ಪಾಯಸ ಮಾಡ್ತೀವಲ್ಲ ಅದರದ್ದು ಇನ್ನೊಂದು ವರ್ಷನ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ರೊಟ್ಟಿ ಪಾಯಸ ಆದರೆ ನೀವು ಇದೇ ರೀತಿ ಕುದಿಸಿ ಮತ್ತೆ ಇದನ್ನು ನೀರು ದೋಸೆ ಥರ ನಾವು ದೋಸೆ ಹಾಕಿದ್ದನ್ನು ಅದಕ್ಕೆ ಹಾಕ್ಕೊಳ್ತೀವಿ ಅಲ್ವಾ? ಹೌದು. ಸೊ ಅದು ಅದರಲ್ಲೇ ತುಂಡಾಗಬೇಕು. ಹೌದು. ಸೊ ಇದನ್ನು ತುಂಡು ಮಾಡಿ ಹಾಕ್ಕೊಳ್ಳೋದು, ಕಟ್ ಮಾಡಿ ಹಾಕೋದು ಅದಕ್ಕೂ ಕೂಡ. ಹಾಂ. ಮತ್ತು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು? ವ್ಯತ್ಯಾಸ ಅಂದರೆ ಅದಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿ ಮಾಡ್ತಾರೆ. ಖಾರದಲ್ಲಿ ಸ್ವಲ್ಪ ಖಾರ ಮಾಡ್ತಾರೆ. ಅದು ಸಿಹಿ ಖಾರ ಮಿಶ್ರಿತವಾಗಿರುತ್ತೆ ಅಲ್ವಾ ಬಹುಶಃ? ಸೊ ಇದು ಬರೀ ಸ್ವೀಟ್ ಬೇಕು ಅಂತಂದವ್ರಿಗೆ ಈ ಥರ. ಅದಕ್ಕೆ ಖಾರ ಏನಿಲ್ಲ, ಸ್ವೀಟ್ ಮಾತ್ರ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಅಷ್ಟು ಬೇಕಾಗುತ್ತಾ? ಸ್ವಲ್ಪ. ಈಗ ದಪ್ಪ ಹಾಲು ಹಾಕುವ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ. ನೀರು ದೋಸೆ ಪಾಯಸ ರೆಡಿ ಆಗಿದೆ. ಆಫ್ ಮಾಡೋದಾ? ಆಫ್ ಮಾಡೋಣ. ಓಕೆ.
ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಬೇಕಾ? ಹೌದು. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಕು. ಸೊ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರ್ಕೊಳ್ಳೋದು. ಸೊ ಅದರ ಬಿಸಿಯಲ್ಲೇ ಹುರಿಬೋದು. ಹಾಕ್ಲಾ? ಸೊ ಇದೀಗ ರೆಡಿ. ಎಸ್, ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ತೊಗೊಳ್ಳಿ. ಸಿಹಿಯಾದ ನೀರು ದೋಸೆ ಪಾಯಸ. ಥ್ಯಾಂಕ್ ಯು. ಇವತ್ತಿನ ಈ ಸಂಚಿಕೆ ಫುಲ್ ಸ್ವೀಟ್ ನೋಟಲ್ಲಿತ್ತು. ಯಾಕೆಂತ ಹೇಳಿದರೆ ಒಂದು ಕಾಯಿ ಸುಕ್ಕಿನ ಉಂಡೆ ಆಯಿತು, ಈಗ ನೀರು ದೋಸೆ ಪಾಯಸ ರೆಡಿ ಆಗಿದೆ. ಇದೇಗಿರುತ್ತೆ ಟೇಸ್ಟ್ ಹೇಳ್ತೀನಿ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ನೀರು ದೋಸೆ ಪಾಯಸ ತಯಾರಿಸುವ ವಿಧಾನ: ಮೊದಲು ತೆಂಗಿನ ತುರಿಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ದಪ್ಪ ಹಾಗೂ ತೆಳು ಹಾಲನ್ನು ತೆಗೆದಿಟ್ಟುಕೊಳ್ಳಿ. ನಂತರ ತೆಳು ಹಾಲನ್ನು ಕುದಿ ಬಂದ ಬಳಿಕ ಬೆಲ್ಲವನ್ನು ಹಾಕಿ ಮತ್ತೊಮ್ಮೆ ಕುದಿಸಿಕೊಳ್ಳಿ. ಆ ಬಳಿಕ ನೀರು ದೋಸೆಯನ್ನು ತುಂಡು ಮಾಡಿಕೊಂಡು ಕುದಿಯುವ ಹಾಲಿಗೆ ಹಾಕಿ ಏಲಕ್ಕಿ ಪುಡಿ, ದಪ್ಪ ಹಾಲನ್ನು ಹಾಕಿ ಮತ್ತೊಮ್ಮೆ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹುರಿದು ಪಾಯಸಕ್ಕೆ ಸೇರಿಸಿ. ಈಗ ರುಚಿಕರ ನೀರು ದೋಸೆ ಪಾಯಸ ಸವಿಯಲು ಬಲು ರುಚಿಕರ. ಸ್ವೀಟ್ ಆದಂಥ ನೀರು ದೋಸೆಯ ಪಾಯಸ ತೀರಾ ಬಿಸಿ ಇದೆ. ರೊಟ್ಟಿ ಪಾಯಸ ತಿಂದ ಹಾಗೇನೆ ಆಗ್ತಾ ಇದೆ. ಅಂದರೆ ಇದು ಪೂರ್ತಿ ಸ್ವೀಟ್. ಸೊ ಸ್ವೀಟ್ ಆಗಿದೆ, ಊಟದ ನಂತರ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇದು ಆ್ಯಕ್ಚುಲಿ ಸ್ವಲ್ಪ ಈ ಥರ ಗಟ್ಟಿ ಬಂದಿದೆ. ಗಟ್ಟಿ ಥರ ಬಂದರೂ ಕೂಡ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಕ್ಯಾರಮಲೈಸ್ಡ್ ಫ್ಲೇವರ್ ಸಿಗ್ತಾ ಇದೆ, ತುಂಬ ಚೆನ್ನಾಗಿದೆ. ಯೂಶ್ವಲ್ ಪಾಯಸಗಿಂತ ಈ ಥರ ಸ್ವಲ್ಪ ಗಟ್ಟಿನೇ ಆದರೆ ಉತ್ತಮ. ಸೊ ಪಾಯಸ ಆದರೆ ರೆಗ್ಯುಲರ್ ನಾವು ತಿಂತೇವೆ. ಇದು ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿ. ವೆರಿ ನೈಸ್. ಸೊ ಸೂಪರ್ಬ್ ಆಗಿತ್ತು. ಸೊ ಬೆಸ್ಟ್ ಅಂತ ಹೇಳಿದ್ರೆ ಇದು ನನಗೆ ತುಂಬ ಇಷ್ಟ ಆಯಿತು. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಸೊ ಗಟ್ಟಿನೇ ಮಾಡ್ಕೊಳ್ಬೇಕು. ಸೂಪರ್ಬ್. ಸೊ ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ ಬಂದು ಅಡುಗೆ ಮಾಡಿ? ತುಂಬ ಖುಷಿ ಆಯಿತು. ಸೊ ನನಗೂ ಖುಷಿ ಆಯಿತು, ಎಸ್ಪೆಷಲಿ ಇದು. ಸೊ ನೀರು ದೋಸೆಯ ಪಾಯಸ ಅಂತ ಹೇಳಿದ್ರಿ, ಇದು ಪಾಯಸ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಯಿತು ಇದು. ಸೊ ತೀರಾ ಗಟ್ಟಿಯಾಗಿ, ಸೊ ಖುಷಿ ಅನ್ನಿಸ್ತಾ ಇದೆ. ಒಳ್ಳೆ ರುಚಿಕರವಾದಂಥ ಈ ಅಡುಗೆ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಕಡೆ ಹೆಚ್ಚಾಗಿ ಕುಚ್ಚಲಕ್ಕಿಯನ್ನೇ ಬಳಸುವಂಥದ್ದು. ಸೊ ಇದರಿಂದ ಏನಾದರೂ ಡಿಫ್ರೆಂಟ್ ರೆಸಿಪಿ ಮಾಡೋಕ್ಕಾಗುತ್ತಾ, ಅದನ್ನು ಕೂಡ ತಯಾರು ಮಾಡಿ ನಮಗೆ ಬಂದು ಹೇಳ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಸಂಚಿಕೆ ಸ್ವೀಟ್ ನೋಟಲ್ಲಿತ್ತು. ತುಂಬ ಸಿಹಿಯಾಗಿ ಈ ಒಂದು ಸಂಚಿಕೆ ಸಾಕ್ತು. ಸೊ ನಿಮಗೂ ಕೂಡ ಖುಷಿಯಾಗಿರ್ಬೋದು. ಖಂಡಿತವಾಗ್ಲೂ ಈ ನೀರು ದೋಸೆಯ ಪಾಯಸವನ್ನು ಟ್ರೈ ಮಾಡಿ ನೋಡಿ. ನಾನಂತೂ ಫುಲ್ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.